ನಮ್ಮ ಕರ್ನಾಟಕಕ್ಕಿಂತ ಒಂದು ಹೆಜ್ಜೆ ಮುಂದೆಯೇ ಅವರು ಇಷ್ಟಪಟ್ಟಿದ್ದಾರೆ. ಹಾಗಾದ್ರೆ ಈ ತುಳುವಿನ ಕಾಂತಾರ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕೇಳಿದ್ರೆ ತುಳು ವರ್ಷನ್ ನಲ್ಲೇ ನಾನು ನೋಡ್ಬೇಕು ಅಂತ ತುಳುನಾಡಿನ ಮಂದಿ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಕಾಂತಾರ ಸಿನಿಮಾ ತುಳು ಭಾಷೆಗೆ ಡಬ್ಬಿಂಗ್ ಆಗಿ ಯಾವಾಗ ರಿಲೀಸ್ ಆಗುತ್ತೆ ಎನ್ನುವ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಕಾಂತಾರ ಸಿನಿಮಾ ಸೆಪ್ಟೆಂಬರ್ 30ರಂದು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ಕನ್ನಡ ಭಾಷೆಯೊಂದರಲ್ಲೇ ತೆರೆಗೆ ಅಪ್ಪಳಿಸಿತ್ತು. ಹೀಗಿರ್ಬೇಕಾದ್ರೆ ಜನರೇ ಈ ಸಿನಿಮಾವನ್ನ ನಮ್ಮ ಭಾಷೆಯಲ್ಲೂ ಕೂಡ ರಿಲೀಸ್ ಮಾಡಿ ಅಂತ ಕೇಳ್ಕೊಂಡಿದ್ರು. ಹೀಗಾಗಿ ಹಂತ ಹಂತವಾಗಿ ಹಿಂದಿ, ತಮಿಳು ಮತ್ತು ತೆಲುಗು, ಇದಾದ ಬಳಿಕ ಮಲಯಾಳ ಭಾಷೆಯಲ್ಲೂ ಕೂಡ ಡಬ್ಬಿಂಗ್ ಆಗಿ ತೆರೆ ಕಂಡು ಅಭೂತಪೂರ್ವವಾದಂತಹ ರೆಸ್ಪಾನ್ಸ್ ಅನ್ನ ಪಡೆದುಕೊಳ್ತಾ ಇದೆ. ಇನ್ನು ಕೂಡ ಈ ಚಿತ್ರದ ಅಬ್ಬರ ಆಯಾಯ ರಾಜ್ಯಗಳಲ್ಲಿ ನಿಂತಿಲ್ಲ. ಕನ್ನಡಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಬೇರೆಲ್ಲ ರಾಜ್ಯಗಳಲ್ಲಿ ಮಧ್ಯರಾತ್ರಿ ಕೂಡ ಕಾಂತಾರವನ್ನ ಪ್ರದರ್ಶನ ಮಾಡುವ ಮಟ್ಟಿಗೆ, ಅದು ಹೌಸ್ಫುಲ್ ಆಗಿ ಪ್ರದರ್ಶನ ಆಗುವ ಮಟ್ಟಕ್ಕೆ ಪರರಾಜ್ಯದಲ್ಲೂ ಕೂಡ ಅಬ್ಬರಿಸಿದಂತಾದ್ರೆ ನಮ್ಮ ಕರ್ನಾಟಕಕ್ಕಿಂತ ಒಂದು ಹೆಜ್ಜೆ ಮುಂದೆಯೇ ಅವರು ಇಷ್ಟಪಟ್ಟಿದ್ದಾರೆ. ಅದೇನೇ ಇರಲಿ, ಇವೆಲ್ಲದರ ಮಧ್ಯೆ ಈ ಸಿನಿಮಾ ತುಳು ಭಾಷೆಯಲ್ಲೂ ಕೂಡ ಡಬ್ಬಿಂಗ್ ಆಗಬೇಕು ಅಂತ ಒಂದಿಷ್ಟು ಮಾತುಗಳು, ಒಂದಿಷ್ಟು ಕೂಗುಗಳು ಕೇಳಿ ಬಂದಿತ್ತು. ಇದರ ಪ್ರತಿಫಲವಾಗಿ ಕಾಂತಾರ ಸಿನಿಮಾ ಇದೀಗ ತುಳು ಭಾಷೆಗೂ ಕೂಡ ಡಬ್ಬಿಂಗ್ ಆಗಿ ರಿಲೀಸ್ ಆಗುವ ಹಂತದಲ್ಲಿದೆ. ಹಾಗಾದ್ರೆ ಈ ತುಳುವಿನ ಕಾಂತಾರ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕೇಳಿದ್ರೆ ಬಹುದೊಡ್ಡದಾದಂತಹ ಒಂದು ಪ್ರಶ್ನೆ ಇದೀಗ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಈ ತನಕ ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದಕ್ಕೆ ಅಧಿಕೃತವಾದಂತಹ ಮುದ್ರೆ ಬಿದ್ದಿಲ್ಲ. ಈ ವಿಚಾರವಾಗಿ ರಿಷಬ್ ಶೆಟ್ಟಿ ಅವರನ್ನ ಕೇಳಿದ್ರೆ ಇದನ್ನ ನಿರ್ಧಾರ ಮಾಡುವವರು ನಿರ್ಮಾಪಕರು, ಅವರೇ ಎಲ್ಲವನ್ನ ಅಳೆದು ತೂಗಿ ದಿನಾಂಕವನ್ನ ಪ್ರಕಟ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಆದರೆ ಒಂದು ಮಾಹಿತಿಯ ಪ್ರಕಾರ ಈಗಾಗಲೇ ಕಾಂತಾರ ಸಿನಿಮಾ 6ನೇ ವಾರಕ್ಕೆ ಕಾಲಿಟ್ಟಿದೆ. ಇನ್ನೆರಡು ವಾರ ಕಳೆದ್ರೆ ಈ ಸಿನಿಮಾ 50 ದಿನವನ್ನ ಪೂರೈಸುತ್ತೆ. ಅಂದ್ರೆ 7ನೇ ವಾರ ಮುಗಿಯೋ ಹೊತ್ತಿಗೆ 49 ದಿನ ಆಗುತ್ತೆ. 8ನೇ ವಾರದ ಆರಂಭಕ್ಕೆ 50 ದಿನವಾಗುತ್ತೆ. ಈ 50ನೇ ದಿನದಂದೇ ಕಾಂತಾರ ತುಳು ವರ್ಷನ್ ನಲ್ಲಿ ತೆರೆಗೆ ಅಪ್ಪಳಿಸುತ್ತೆ ಅಂತ ಹೇಳಲಾಗಿದೆ. ಆದರೆ ಇವ್ಯಾವುದಕ್ಕೂ ಕೂಡ ಅಧಿಕೃತವಾದಂತಹ ಮುದ್ರೆ ಬಿದ್ದಿಲ್ಲ. ಇನ್ನು ಅದೆಷ್ಟೋ ಮಂದಿ ತುಳುನಾಡಿನಲ್ಲಿ ಈ ಸಿನಿಮಾವನ್ನ ತುಳು ವರ್ಷನ್ ನಲ್ಲೇ ನೋಡಬೇಕು ಅಂತ ಕಾಯ್ತಿದ್ದಾರೆ. ಈಗಾಗಲೇ ಅದೆಷ್ಟೋ ಮಂದಿ ಈ ಸಿನಿಮಾವನ್ನ 3-4 ಬಾರಿ ವೀಕ್ಷಣೆ ಮಾಡಿದವರು ಇದ್ದಾರೆ. ಇವರಲ್ಲಿ ಈ ಸಿನಿಮಾದ ಬಗ್ಗೆ ಕೇಳಿದ್ರೆ ನಾನು ಇನ್ನೊಮ್ಮೆ ನೋಡ್ತೀನಿ, ಆದರೆ ತುಳು ಭಾಷೆಯಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ ಅಂತೆ, ತುಳು ವರ್ಷನ್ ನಲ್ಲೇ ನಾನು ನೋಡಬೇಕು ಅಂತ ತುಳುನಾಡಿನ ಮಂದಿ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಮಗದೊಂದಿಷ್ಟು ಮಂದಿ ಈ ಸಿನಿಮಾ ತುಳು ಭಾಷೆಗೆ ಬರ್ತಾ ಇದೆಯಂತೆ, ಆ ಸಂದರ್ಭದಲ್ಲಿ ನಾನು ಮನೆಯವರನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಈ ಸಿನಿಮಾ ತುಳು ಭಾಷೆಗೆ ಡಬ್ಬಿಂಗ್ ಆಗಿ ರಿಲೀಸ್ ಆದ್ರೆ ಕೇವಲ 2 ಜಿಲ್ಲೆಯಲ್ಲೇ ಕೋಟಿಯನ್ನ ಬಾಚಿಕೊಳ್ಳೋದಂತೂ ಸತ್ಯ. ಈ ಮೂಲಕ ತುಳುವಿಗೆ ಡಬ್ಬಿಂಗ್ ಆದ ಮೊಟ್ಟ ಮೊದಲ ಸಿನಿಮಾ ಯಾವುದು ಅಂತ ಕೇಳಿದ್ರೆ ಕಾಂತಾರ ಅನ್ನುವ ಹೆಗ್ಗಳಿಕೆಗೆ ಈ ಸಿನಿಮಾ ಪಾತ್ರವಾಗುತ್ತೆ. ಹಾಗೆ ಡಬ್ಬಿಂಗ್ ಸಿನಿಮಾ ಒಂದು ಮೊದಲ ಪ್ರಯತ್ನದಲ್ಲಿ ಕೋಟಿಯನ್ನ ಬಾಚಿಕೊಂಡಿದೆ ಎನ್ನುವ ಹೆಗ್ಗಳಿಕೆಗೂ ಕೂಡ ಈ ಸಿನಿಮಾ ಪಾತ್ರ ಆಗೋದ್ರಲ್ಲಿ ಎಳ್ಳಷ್ಟು ಅನುಮಾನವಿಲ್ಲ. ಅದೇನೇ ಇರಲಿ, ಆದಷ್ಟು ಬೇಗ ಈ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ನಮ್ಮ ಕರ್ನಾಟಕಕ್ಕಿಂತ ಒಂದು ಹೆಜ್ಜೆ ಮುಂದೆಯೇ ಅವರು ಇಷ್ಟಪಟ್ಟಿದ್ದಾರೆ. ಹಾಗಾದ್ರೆ ಈ ತುಳುವಿನ ಕಾಂತಾರ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕೇಳಿದ್ರೆ ತುಳು ವರ್ಷನ್ ನಲ್ಲೇ ನಾನು ನೋಡ್ಬೇಕು ಅಂತ ತುಳುನಾಡಿನ ಮಂದಿ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.